ತುಮಕೂರು ತಾಲೂಕಿನ ವಕ್ಕೋಡಿ ಗ್ರಾಮದ ಗುರುರಾಜ್ ವೃತ್ತಿಯಲ್ಲಿ ತುಮಕೂರು ನ್ಯಾಯಾಲಯದಲ್ಲಿ FDA ಆಗಿ ಕೆಲಸ ಮಾಡುತ್ತಿದ್ದು, ಇವರಿಗೆ ಶಿವಮೊಗ್ಗ ರೈಲ್ವೆ ನಿಲ್ದಾಣದ ಲಿಫ್ಟ್ನಲ್ಲಿ ಬ್ಯಾಗ್ ಪತ್ತೆಯಾಗಿತ್ತು. ಇಡೀ ರೈಲು ತುಂಬಾ ಬ್ಯಾಗ್ ಹಿಡಿದು ಕೇಳಿದರೂ ಯಾರೂ ಬ್ಯಾಗ್ ಪಡೆದಿರಲಿಲ್ಲ. ಬಳಿಕ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಶಿವಮೊಗ್ಗದ ವಿನೋಬಾ ನಗರದ ಅರ್ಪಿತಾ ಕುಟುಂಬ ರೈಲ್ವೆ ನಿಲ್ದಾಣದಲ್ಲಿ ಬ್ಯಾಗ್ ಕಳೆದುಕೊಂಡಿತ್ತು. ಇಡೀ ಕುಟುಂಬದ ಸದಸ್ಯರು ಬ್ಯಾಗ್ ನಾಪತ್ತೆಯಾಗಿದ್ದರಿಂದ ಕಂಗಾಲಾಗಿದ್ದರು. ಚಿಂತಾಮಣಿಗೆ ಸಂಬಂಧಿಕರ ಮದುವೆಗೆ ಹೊರಟಿದ್ದ ಅರ್ಪಿತಾ ಕುಟುಂಬದ ಬ್ಯಾಗ್ನಲ್ಲಿ 300 ಗ್ರಾಂ ಚಿನ್ನದ ಒಡವೆ ಇಟ್ಟಿದ್ದರು. ಈ ಬಗ್ಗೆ ಪೊಲೀಸರಿಗೆ ಅವರು ಕೂಡ ದೂರು ನೀಡಲು ಹೋಗಿದ್ದರು. ರೈಲ್ವೆ ಪೊಲೀಸರು ಬ್ಯಾಗ್ ಇದ್ದ ಬಗ್ಗೆ ಗುರುರಾಜ್ ಜೊತೆ ಮೊಬೈಲ್ನಲ್ಲಿ ಮಾತನಾಡಿದ್ದಾರೆ. ರೈಲ್ವೆ ಪೊಲೀಸರ ಜೊತೆಗೆ ಬಂದ ಕುಟುಂಬ ಅರ್ಪಿತಾ ದಂಪತಿ ಗುರುರಾಜ್ ಕಾಲಿಗೆ ನಮಸ್ಕರಿಸಿ ತಮ್ಮ ವಸ್ತುಗಳನ್ನು ಮರಳಿ ಪಡೆದಿದ್ದಾರೆ. ನಮಸ್ತೆ, ನಾನು ಬೆಳಿಗ್ಗೆ 5:15 ಟ್ರೈನಿಗೆ ಶಿವಮೊಗ್ಗದಿಂದ ತುಮಕೂರು ಬರಲು ಹೊರಟಿದ್ದೆ. ಆದರೆ ನನಗೆ ಲಿಫ್ಟ್ ಶಿವಮೊಗ್ಗದಲ್ಲಿ ರೈಲ್ವೆ ಸ್ಟೇಷನ್ ಒಳಗಿರೋ ಲಿಫ್ಟ್ ಒಳಗೆ ಒಂದು ಬ್ಯಾಗ್ ಸಿಕ್ತು. ಆ ಬ್ಯಾಗ್ ಯಾರದ್ದು ಅಂತ 20 ಜನರಿಗೆ ಕೇಳಿದ್ರು, ಯಾರೂ ಗೊತ್ತಿಲ್ಲ, ನಮ್ದಲ್ಲ ಅಂದ್ರು. ರೈಲ್ವೆ ಸ್ಟೇಷನ್ ಅವ್ರಿಗೆ ಕೊಡಕ್ಕೆ ಹೋದ್ರೆ ನಾವು ತಗೊಳ್ಳೋದಿಲ್ಲ ಅಂದ್ರು. ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟು ಸಮಯ ಇರಲಿಲ್ಲ. ನಾನು ಆ ಬ್ಯಾಗ್ ತಗೊಂಡು ಇಂಜಿನ್ ಹಿಂಭಾಗದ ಬೋಗಿಯಿಂದ ಹಿಂದಿನ ಬೋಗಿವರೆಗೂ ಹೋದೆ. ಬಟ್ ಯಾರೂ ಐಡೆಂಟಿಫೈ ಮಾಡಿ ನಮ್ದು ಅಂತ ಹೇಳಲಿಲ್ಲ. ಕೊನೆಗೆ ಪ್ಲಾಟ್ಫಾರ್ಮ್ ಅಲ್ಲೂ ಇಂಜಿನ್ ಹಿಂಭಾಗದಿಂದ ಹಿಂದೆ ಬೋಗಿವರೆಗೂ ಹೋದೆ, ಯಾರೂ ಐಡೆಂಟಿಫೈ ಮಾಡಲಿಲ್ಲ. ಕೊನೆಗೆ ಬೇರೆ ಯಾರು ಸಿಕ್ಕಿ ಅದು ಕಳೆದೋಗೋ ಬದಲು ನಿಜವಾದ ಓನರಿಗೆ ಬ್ಯಾಗ್ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ತಗೊಂಬಂದು ಸ್ಟೇಷನ್ ಅಲ್ಲಿ ಟ್ರೈನ್ ಮೂವ್ ಆದ್ಮೇಲೆ ಒಳಗೆಲ್ಲ ಹುಡುಕಿದ್ರು ಒಂದು ಫೋನ್ ನಂಬರ್ ಸಿಗ್ಲಿಲ್ಲ. ಸೊ ತುಮಕೂರಿಗೆ ಬಂದ ನಂತರ ಮನೆಗೆ ತಗೊಂಬಂದೆ, ಪೊಲೀಸರಿಗೆ ಇಂಟಿಮೇಟು ಮಾಡಿದ್ದೆ. ಮನೆಗೆ ಬಂದ ಮೇಲೆ ಒಳಗೆ ನೋಡಿದ್ರೆ ಅದರಲ್ಲಿ ಆರ್ನಮೆಂಟ್ಸ್ ಇದ್ರು, ಬಂಗಾರದ ಒಡವೆಗಳೆಲ್ಲ ಇತ್ತು. ಪೊಲೀಸರು ಗಮನಕ್ಕೆಲ್ಲ ತಂದಿದ್ದೆ. ಈಗ ಪೊಲೀಸರು ನಿಜವಾದ ಮಾಲೀಕರನ್ನ ಹುಡುಕಿ ಅರಸೀಕೆರೆ ರೈಲ್ವೆ ಪೊಲೀಸರು ನಿಜವಾದ ಮಾಲೀಕರನ್ನ ಕರ್ಕೊಂಡ್ ಬಂದಿದ್ದಾರೆ. ಶಿವಮೊಗ್ಗದವರು ಅವರು ಮಾಲೀಕರು, ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ನೋಡಿ ಪೊಲೀಸರು ಅವರೇ ಮಾಲೀಕರು ಅಂದಮೇಲೆ ಒಳಗಿರೋ ಒಡವೆ ಬಗ್ಗೆ ಆ ಮಾಲೀಕರು ಎಲ್ಲ ವಿಚಾರ ತಿಳಿಸಿದ್ಮೇಲೆ ಅವ್ರ ವಶಕ್ಕೆ ಎಲ್ಲ ತಲುಪಿಸಿದ್ದೀನಿ. ನಿಜವಾಗ್ಲೂ ಕಷ್ಟಪಟ್ಟವರಿಗೆ ಅದು ತಲುಪಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯದಾದ್ರೆ ನಮ್ಗೆ ಇದರಿಂದ ಬಹಳ ಸಂತೋಷ.